ನಾವೆಲ್ಲರೂ ಒಮ್ಮತದಿಂದ ಇನ್ನು ಉಳಿದ ಅವಧಿಗೆ ಒಳ್ಳೆಯ ರೀತಿಯಲ್ಲಿ ಒಂದು ಆಡಳಿತವನ್ನು ಕೊಟ್ಟು ಎಲ್ಲ ಸದಸ್ಯರನ್ನೊಟ್ಟಿಗೆ ನಾವು ಇಲ್ಲಿ ಪಂಚಾಯತಿಯಲ್ಲಿ ಯಾರು ಭೇದ ಭಾವ ಇಲ್ಲ, ಅದು BJP ಕಾಂಗ್ರೆಸ್ ದಳ ಯಾವುದಂತ ಭೇದ ಭಾವ, ಅದೇ ರೀತಿ ಎಲ್ಲರನ್ನು ಒಟ್ಟಿಗೆ ಕೊಡ್ಕೊಂಡು ಅದೇ ರೀತಿ ಸಿಬ್ಬಂದಿಗಳನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಒಟ್ಟಿಗೆ ಹೋಗಿ ಗ್ರಾಮದ ಅಭಿವೃದ್ಧಿಯಲ್ಲಿ ನಾವು ಮುಂಚೂಣಿಯಲ್ಲಿರಬೇಕಂತ ಒಂದು ಹಾರೈಸ್ತಾ ನಮಗೆಲ್ಲರಿಗೂ ಇನ್ನು ಮಗದೊಮ್ಮೆ ಶುಭ ಹಾರೈಸಿದ ಅಂತ ಮಾತನ್ನು ಮುಗಿಸ್ತೇನೆ. ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ಒಂದು ಕೊಣಾಜೆ ಪಂಚಾಯತ್ನ ಅಧ್ಯಕ್ಷ ಸ್ಥಾನ ಅಂದರೆ ಬಹಳ ಒಂದು ಘನತೆ ಗೌರವದ ಸ್ಥಾನ. ಆ ಘನತೆ ಗೌರವಗಳಿಗೆ ಧಕ್ಕೆಯಾಗದ ರೀತಿಯಲ್ಲಿ ನಜರ್ ಶಾ ಅವರು ಆಡಳಿತವನ್ನು ಎಲ್ಲರನ್ನೂ ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ಆಡಳಿತವನ್ನು ನಡೆಸ್ತಾರೆ ಎಂಬ ವಿಶ್ವಾಸದೊಂದಿಗೆ ನನ್ನ 2 ಮಾತುಗಳನ್ನು ಮುಕ್ತಾಯ. ಪಂಚಾಯತ್ ಅಂತ ಹೇಳಿದರೆ ಒಂದು ಪ್ರತಿಷ್ಠೆಯ ಪಂಚಾಯತ್. ಮಂಗಳೂರು ವಿಶ್ವವಿದ್ಯಾನಿಲಯವನ್ನು ಹೊಂದಿರುವಂಥ ಈ ಪಂಚಾಯತಿನಲ್ಲಿ ಈಗಾಗಲೇ ಶೌಕತ್ ಅಲಿ ಅವರು 2 ಅವಧಿಗೆ ಅಧ್ಯಕ್ಷರಾಗಿ ಭಾಳ ಒಂದು ಅಭಿವೃದ್ಧಿಯ ಅಡಿಪಾಯವನ್ನು ಹಾಕಿಕೊಟ್ಟಿದ್ದಾರೆ. ನಮ್ಮ ಒಂದು ಆಂತರಿಕ ಒಪ್ಪಂದದಂತೆ ನಾವು ನಜರ್ ಶಾ ಅವರನ್ನು 2ನೇ ಅವಧಿಗೆ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೇವೆ. ಬಹುಶಃ ಎಲ್ಲ ಸದಸ್ಯರು ಅವರಿಗೆ ಬೆಂಬಲವನ್ನು ಕೊಡುವುದರ ಮೂಲಕ ಅವರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೀರಿ. ಮೊದಲನೇದಾಗಿ ನಿಮಗೆಲ್ಲರಿಗೂ ನಾವು ನಮ್ಮ ಪಕ್ಷದ ವತಿಯಿಂದಲೂ ನಮ್ಮ ನಾಗರಿಕ ಸಮಿತಿಯ ವತಿಯಿಂದಲೂ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ಮುಂದಿನ ಅವಧಿಯಲ್ಲಿ ಕೊಣಾಜೆ ಗ್ರಾಮ ಅಂತ ಹೇಳಿದರೆ ಒಂದು ಸಾಮರಸ್ಯದ ಗ್ರಾಮ. ಇಲ್ಲಿ ಹಿಂದೂಗಳು, ಮುಸಲ್ಮರು, ಕ್ರೈಸ್ತರು ನಾವೆಲ್ಲ ಒಟ್ಟಾಗಿ ಬಾಳುವಂಥ ಒಂದು ಪ್ರಕೃತಿ. ಇಂದಿನಿಂದಲೂ ಕೂಡ ನಮ್ಮ ಪಂಚಾಯತಿನಲ್ಲಿ ಅಧಿಕಾರಕ್ಕೆ ಬರುವವರೆಗೆ ಮಾತ್ರ ನಮ್ಮ ಹೋರಾಟ. ಆ ನಂತರ ಅಭಿವೃದ್ಧಿಯ ವಿಷಯದಲ್ಲಿ ನಾವೆಲ್ಲ ಒಂದಾಗಿ ಇಲ್ಲಿ ಕೆಲಸ ಮಾಡುವಂಥವರು ವೇದಕ್ಕನವರು ಇಲ್ಲಿದ್ದಾರೆ, ಹಾಗೆ ರಾಮಚಂದ್ರರವರು ಇಲ್ಲಿದ್ದಾರೆ. ನಮ್ಮ ಎಲ್ಲ ಸದಸ್ಯರು ನಾವು ಯಾವುದೇ ಅಭಿವೃದ್ಧಿ ಬರುವಾಗ ಅದು ಸಂಸದರಿರ್ಬೋದು, ನಮ್ಮ ಶಾಸಕರಿರ್ಬೋದು, ಎಲ್ಲರಿಂದಲೂ ನಾವು ಅನುದಾನವನ್ನು ಪಡೆಯುವಂಥ ಒಂದು ಕೆಲಸವನ್ನು ಇಂದಿನಿಂದಲೂ ಒಗ್ಗಟ್ಟಿನಲ್ಲಿ ಮಾಡಿಕೊಂಡು ಬಂದಿದ್ದೇವೆ. ಮುಂದೆ ಕೂಡ ಆ ಕೆಲಸವನ್ನು ನಾವು ಮಾಡ್ತೇವೆ. ನಿಮಗೆಲ್ಲರಿಗೂ ಶುಭವನ್ನು ಹಾರೈಸಿ ಕೊಣಾಜೆ ಗ್ರಾಮ ಪಂಚಾಯತ್ ನಜರ್ ಅವರ ಅಧ್ಯಕ್ಷ ಸ್ಥಾನದಲ್ಲಿ ಇನ್ನಷ್ಟು ಅಭಿವೃದ್ಧಿ ಹೊಂದಲಿ ಹಾರೈಸಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಕೊಣಾಜೆ ಗ್ರಾಮ ಪಂಚಾಯತ್ಗೆ 5 ವರ್ಷದ ಅವಧಿಗೆ ಅಧ್ಯಕ್ಷರಾಗುವಂಥ ಒಂದು ಅವಕಾಶ ಇತ್ತು. ಆದರೆ ನಮ್ಮ ಪಕ್ಷದ ನಾಯಕರು, ಮುಖಂಡರೆಲ್ಲರೂ ಸೇರಿಕೊಂಡು ಈ 5 ವರ್ಷದ ಅವಧಿಗೆ ಇಬ್ಬರನ್ನು ಅಧ್ಯಕ್ಷರನ್ನಾಗಿ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಮಾತುಕತೆ ಮಾಡುವುದರ ಮೂಲಕ ಈ ದಿನ 2ನೇ ಅವಧಿಗೆ ನಜರ್ ಶಾ ಪಟೋರಿ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಪಕ್ಷದ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನು ಸಲ್ಲಿಸಲು ಹೋಗ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಕೊಣಾಜೆ ಗ್ರಾಮ ಪಂಚಾಯತ್ನ ಕಾರ್ಯಚಟುವಟಿಕೆಯನ್ನು ನಾವು ನೆನಪಿಸಲೇಬೇಕಾಗಿದೆ. ಯಾಕಂತ ಹೇಳಿದರೆ ಶೌಕತ್ ಅಲಿಯವರು 2ನೇ ಬಾರಿಗೆ ಈ ಕೊಣಾಜೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಶೌಕತ್ ಅಲಿಯವರ ಬಗ್ಗೆ ಕಾಂಗ್ರೆಸ್ ಪಕ್ಷದವರಿಗೆ ಮಾತ್ರ ಹೆಮ್ಮೆ ಅಲ್ಲ, ಶೌಕತ್ ಅಲಿಯವರ ಬಗ್ಗೆ ಪಕ್ಷಾತೀತವಾಗಿ ಎಲ್ಲ ಪಕ್ಷದವರು ಒಪ್ಪುವಂಥ ಒಬ್ಬ ಅಧ್ಯಕ್ಷರಾಗಿ ಕೊಣಾಜೆ ಗ್ರಾಮ ಪಂಚಾಯತ್ನಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಎಂಬುದಕ್ಕಾಗಿ ಅವರಿಗೆ ಈ ಒಂದು ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಯಾಕಂತ ಹೇಳಿದರೆ ನಾನು ಈ ಮೊದಲು ಬೇರೆ ಬೇರೆ ಕಡೆಗಳಲ್ಲಿ ಭಾಷಣಗಳಲ್ಲಿ ನಮ್ಮ ಸಚಿವರ ಜೊತೆ ಕೂಡ ಹೇಳ್ತಾ ಇದ್ದೆ, ಮಂಗಳೂರು ತಾಲೂಕು ಪಂಚಾಯತ್ನಲ್ಲಿ ಗ್ರಾಮ ಪಂಚಾಯತ್ಗಳ ಅಧ್ಯಕ್ಷರ ಪೈಕಿ ಅತ್ಯುತ್ತಮ ಅಧ್ಯಕ್ಷ ಅಂತೇಳಿ ಆಯ್ಕೆ ಮಾಡುವುದಿದ್ದರೆ ಅದು ಶೌಕತ್ ಅಲಿಯವರನ್ನು ಮಾಡಬೇಕಂತ. ಯಾಕಂತ ಹೇಳಿದರೆ ಶೌಕತ್ ಅಲಿಯವರು ಒಬ್ಬ ಅಧ್ಯಕ್ಷರಾಗಿ ಕಾನೂನಿನ ಚೌಕಟ್ಟಿನ ಒಳಗೆ ಒಂದು ಗ್ರಾಮ ಪಂಚಾಯತನ್ನು ಯಾವ ರೀತಿ ನಡೆಸಬೇಕು ಎಂಬುದರ ಬಗ್ಗೆ ನಾವು ಅವರನ್ನು ನೋಡಬೇಕಿದ್ರೆ ಗ್ರಾಮ ಸಭೆಯ ದಿವಸ ಬಂದು ನೋಡಬೇಕು. ಅಧಿಕಾರಿಗಳು ಮತ್ತು ಪಂಚಾಯತ್ ಸದಸ್ಯರು ಮತ್ತು ಗ್ರಾಮ ಸಭೆಗೆ ಯಾರೆಲ್ಲ ಬರ್ತಾರೆ ಎಲ್ಲರ ಜೊತೆ ಇದು ಮಾಡಿಕೊಂಡು ಆ ಗ್ರಾಮ ಸಭೆಯನ್ನು ನಡೆಸುವಂಥ ಒಂದು ಪ್ರಕ್ರಿಯೆ ಅದು ಮಂಗಳೂರು ತಾಲೂಕಿಗೆ ಒಂದು ಮಾದರಿ ಅಂತೇಳಿ ಸಂದರ್ಭದಲ್ಲಿ ನಾನು ನೆನಪಿಸಲು ಬಯಸ್ತಾ ಇದ್ದೇನೆ. ಮತ್ತೊಂದು ಅಭಿವೃದ್ಧಿ ವಿಚಾರದಲ್ಲೂ ಕೂಡ ಅವರು ಒಬ್ಬ ಕಾಂಗ್ರೆಸ್ ಪಕ್ಷದ ನಾಯಕರ ಪಂಚಾಯತ್ ಸದಸ್ಯರ ಒಂದು ಮತದಿಂದ ಅಧ್ಯಕ್ಷರಾಗಿ ಆಯ್ಕೆಯಾದರೂ ಕೂಡ ಅಧ್ಯಕ್ಷರಾದ ನಂತರ ಪಕ್ಷಾತೀತವಾಗಿ ಎಲ್ಲ ಸದಸ್ಯರನ್ನು ವಿಶೇಷವಾಗಿ ಅಧಿಕಾರಿಗಳನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲರಿಗೂ ಕೂಡ ಒಂದು ಸಮಪಾಲು ಎಂಬ ದೃಷ್ಟಿಯಲ್ಲಿ ಒಂದು ಅನುದಾನವನ್ನು ಹಂಚುವಂಥ ಒಂದು ಪ್ರಕ್ರಿಯೆ ಮತ್ತು ಗ್ರಾಮ ಪಂಚಾಯತ್ನಲ್ಲಿ ಅವರು ಬೆಳಿಗ್ಗೆ ಬಂದು ಮಧ್ಯಾಹ್ನ 2-3 ಗಂಟೆಯವರೆಗೆ ಪ್ರತಿದಿನ ಗ್ರಾಮ ಪಂಚಾಯತ್ನಲ್ಲಿ ಕೂತ್ಕೊಂಡು ಜನರ ಸಮಸ್ಯೆಯನ್ನು ಆಲಿಸಿಕೊಂಡು ಮತ್ತು ಯಾವ ಸಂದರ್ಭದಲ್ಲಿ ಅಧಿಕಾರಿಗಳ ಜೊತೆ ಮಾತಾಡಬೇಕು, ಪಕ್ಷದ ಮುಖಂಡರ ಜೊತೆ ಮಾತಾಡಬೇಕು, ಸಚಿವರ ಜೊತೆ ಮಾತಾಡಿಕೊಂಡು ಜನರ ಸಮಸ್ಯೆಯನ್ನು ಒಂದು ಪರಿಹರಿಸುವಂಥ ನಿಟ್ಟಿನಲ್ಲಿ ಈ ಒಂದು ಅವಧಿಯಲ್ಲಿ 3 ವರ್ಷಗಳಿಂದ ನಿರಂತರವಾಗಿ ಕೆಲಸ ಕಾರ್ಯವನ್ನು ಮಾಡ್ತಾ ಬರ್ತಿದ್ರು. ಅದು ನಮಗೆಲ್ಲರಿಗೂ ಕೂಡ ಭಾಳ ಸಂತೋಷ, ನಮಗೆಲ್ಲರಿಗೂ ಕೂಡ ಒಂದು ಮಾದರಿ.
ನಾನು ಈ ಸಂದರ್ಭದಲ್ಲಿ ಹೆಚ್ಚಿನ ಮಾತಾಡಲಿಕ್ಕೆ ಹೋಗೋದಿಲ್ಲ. ನಜರ್ ಶಾ ಪಟೋರಿ ಅವರು ಕೂಡ 3ನೇ ಬಾರಿಗೆ ಕೊಣಾಜೆ ಗ್ರಾಮ ಪಂಚಾಯತ್ನಲ್ಲಿ ಸದಸ್ಯರಾಗಿ ಆಯ್ಕೆಯಾಗಿ ಬಂದವರು. ಅವರು ಈ ಮುಂದಿನ ಅವಧಿಗೆ ಏನು ಶೌಕತ್ ಅಲಿ ಅವರ ಸಹಕಾರ, ನಮ್ಮ ಹಿರಿಯರಾದಂಥ ಮಾಜಿ ಪಂಚಾಯತ್ ಸದಸ್ಯರಾದಂಥ ಮಾಜಿ ಅಧ್ಯಕ್ಷರಾದಂಥ ಅಚ್ಯುತ ಗಟ್ಟಿ ಅವರ ಸಹಕಾರ, ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರ ಸಹಕಾರವನ್ನು ಪಡೆದುಕೊಂಡು ವಿಶೇಷವಾಗಿ ಶೌಕತ್ ಅಲಿ ಅವರ ಜೊತೆ ಚರ್ಚಿಸಿಕೊಂಡು ಮುಂದಿನ ಅವಧಿಗೆ ಶೌಕತ್ ಅಲಿ ಅವರು ಯಾವ ರೀತಿ ಈ ಪ್ರಕ್ರಿಯೆ ಅಧ್ಯಕ್ಷರಾಗಿ ತನ್ನ ಕಾರ್ಯವನ್ನು ನಿರ್ವಹಿಸ್ತಾರೆ ಆ ರೀತಿಯಾಗಿ ತಾವು ಕೂಡ ಕಾರ್ಯವನ್ನು ನಿರ್ವಹಿಸಿ ಎಲ್ಲರ ಜನರ ವಿಶ್ವಾಸಕ್ಕೆ ಪಾತ್ರರಾಗುವುದರ ಜೊತೆಗೆ ಗ್ರಾಮ ಪಂಚಾಯತ್ನ ಸದಸ್ಯರ ವಿಶ್ವಾಸಕ್ಕೆ ಕೂಡ ಪಾತ್ರರಾಗುವಂಥ ಕೆಲಸವನ್ನು ನಿರ್ವಹಿಸಬೇಕು ಎಂಬ ನಿಟ್ಟಿನಲ್ಲಿ ನಾನು ಈ ಸಂದರ್ಭದಲ್ಲಿ ನಿಮಗೆ ಹೇಳಲು ಬಯಸ್ತಾ ಇದ್ದೇನೆ. ವಿಶೇಷವಾಗಿ ಈ ಒಂದು ಚುನಾವಣೆಯ ಪ್ರಕ್ರಿಯೆಯಲ್ಲಿ ನಮ್ಮ ನಜರ್ ಸಾರ್ ಅವರಿಗೆ ಸಹಕರಿಸಿದ ಎಲ್ಲ ಸದಸ್ಯರಿಗೂ, ವಿರೋಧ ಪಕ್ಷದ ಎಲ್ಲ ಸದಸ್ಯರಿಗೂ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ, ಅವರ ಆಯ್ಕೆಗೆ ಸಹಕರಿಸಿದ ಪಕ್ಷದ ನಮ್ಮ ಮುಖಂಡರಾದಂಥ ಸಂತೋಷ್ ಶೆಟ್ಟಿ ಅವರಿಗೆ, ರಾಜಾರಾಮ ರೈ ಅವರಿಗೆ, ಪದ್ಮನಾಭ ಗಟ್ಟಿ ಅವರಿಗೆ, ವಿಶೇಷವಾಗಿ ನಮ್ಮ ಸಂಚಾಲಕರಾದ ಇಚ್ಛಾಲೇಖನವರಿಗೆ ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ. ಘನತೆಯನ್ನು ಉಳಿಸುವುದು ನಮ್ಮೆಲ್ಲರ ಕರ್ತವ್ಯ, ನಮ್ಮೆಲ್ಲ ಸದಸ್ಯರ ಕರ್ತವ್ಯ. ಬಹುಶಃ ಇಷ್ಟ ತನಕವೂ ಕೂಡ ಅನೇಕ ಪ್ರಶಸ್ತಿಗಳು ಕೂಡ ನಮ್ಮ ಪಂಚಾಯತಿಗೆ ಬಂದಿದೆ. ಬಹುಶಃ ಅದು ಎಲ್ಲ ಸದಸ್ಯರ ಒಂದು ಶ್ರಮದಿಂದ ಆಗಿರುವುದಂತ ನಾವು ಮನಗಂಡಿದ್ದೇವೆ. ಮುಂದಕ್ಕೂ ಕೂಡ ನಮ್ಮಲ್ಲಿ ಪಂಚಾಯತಲ್ಲಿ ಪಕ್ಷಭೇದ ಇಲ್ಲ. ಚುನಾವಣೆ ಆಗೋ ತನಕ ಮಾತ್ರ ನಾವು ನಮ್ಮ ಪಕ್ಷದಲ್ಲಿ ಏನು ಗುರುತಿಸಿಕೊಂಡು ಹೋರಾಟ ಮಾಡ್ತೇವೆ. ನಂತರ ಒಳಗೆ ಬಂದ ನಂತರ ನಮ್ಮಲ್ಲಿ ಪಕ್ಷಭೇದ ಇಲ್ಲ. ಆ ಒಂದು ನೆಲೆಯಲ್ಲಿ ಬಹುಶಃ ಇವತ್ತಿನವರೆಗೂ ನಮ್ಮ ಪಂಚಾಯತ್ ಉತ್ತಮ ರೀತಿಯ ಸೇವೆಯನ್ನು ಮಾಡ್ತಾ ಬಂದಿದೆ. ಮುಂದಕ್ಕೂ ಕೂಡ ಬಹುಶಃ ಸಮಸ್ಯೆಗಳಿಲ್ಲದ ಮನೆ ಇಲ್ಲ, ಸಮಸ್ಯೆಗಳಿಲ್ಲದ ವ್ಯಕ್ತಿ ಇಲ್ಲ, ಸಮಸ್ಯೆಗಳಿಲ್ಲದ ಪಂಚಾಯತ್ ಇಲ್ಲ. ಆದ್ದರಿಂದ ಸಮಸ್ಯೆಯನ್ನು ಯಾವ ರೀತಿ ನಿಭಾಯಿಸಬೇಕೆಂಬುದರ ಬಗ್ಗೆ ನಾವೆಲ್ಲ ಸೇರಿ ಕೂತು ಅನೇಕ ಕ್ಲಿಷ್ಟಕರವಾದಂಥ ಸಮಸ್ಯೆಗಳನ್ನು ಕೂಡ ನಾವು ಪರಿಹರಿಸಿದ್ದೇವೆ. ಅದು ಬಹುಶಃ ಸೌಹಾರ್ದತೆಯಿಂದ ಕೂಡಿದಂಥ ಒಂದು ಪ್ರದೇಶ. ಬೇರೆ ಕಡೆ ಕೋಮು ಪ್ರಚೋದನೆ ಇದ್ದರೂ ಕೂಡ ನಮ್ಮಲ್ಲಿ ಕೋಮು ಸೌಹಾರ್ದತೆ ಇರುವಂಥ ಒಂದು ಪಂಚಾಯತಿ ಈ ಪ್ರದೇಶ. ಬಹುಶಃ ಒಟ್ಟಾಗಿ ಒಮ್ಮತದಿಂದ ಅದು ಆ ಪಕ್ಷ ಈ ಪಕ್ಷ ಅಂತ ಇಲ್ಲ, ನಮಗೆಲ್ಲರೂ ನಾವು ಚುನಾಯಿತ ಸದಸ್ಯರು ಅಂತ ಒಂದು ನೆಲೆಯಲ್ಲಿ ಎಲ್ಲ ಅದು ಪಕ್ಷ BJP ಇರಲಿ, ದಳ ಇರಲಿ, ಕಮ್ಯುನಿಸ್ಟ್ ಇರಲಿ, ಕಾಂಗ್ರೆಸ್ ಇರಲಿ, ನಾವೆಲ್ಲ ಒಂದು ಸಮಸ್ಯೆ ಬಂದಾಗ ಒಟ್ಟಾಗಿ ಆ ಸಮಸ್ಯೆಯನ್ನು ಪರಿಹರಿಸಿದ್ದೇವೆ. ಬಹುಶಃ ಶೌಕತ್ ಅಲಿ ಅವರು ಬಹುಶಃ 2000ರಿಂದ 2003ನೇ ತನಕ ನಾನು ಕೂಡ ಅಧ್ಯಕ್ಷನಾಗಿ ಸೇವೆ ಮಾಡಿದಂಥ ಒಂದು ಅನುಭವ ಕೂಡ ಈ ಪಂಚಾಯತಲ್ಲಿ ನಮ್ಮಲ್ಲಿ ಕೆಲವೊಂದು ಸದಸ್ಯರು ಸಲಹೆ ಕೇಳಿದ ಕೊಡುವಂಥ ಪರಿಸ್ಥಿತಿ ಈಗಲೂ ಇದೆ. ಆದ್ದರಿಂದ ಮುಂದಿನ ಒಂದು ಪರಿಸ್ಥಿತಿಯಲ್ಲಿ ಕೂಡ ಈಗ ಹೊಸತಾಗಿ ಆಯ್ಕೆಯಾದಂಥ ನಜರ್ ಅವರು ಬಹುಶಃ ಎಲ್ಲ ಸದಸ್ಯರನ್ನು ವಿಶ್ವಾಸಕ್ಕೆ ತಗೊಂಡು, ನಮ್ಮ ಎಲ್ಲ ಗ್ರಾಮದ ಬಂಧುಗಳನ್ನು ವಿಶ್ವಾಸಕ್ಕೆ ತಗೊಂಡು, ಅದೇ ರೀತಿ ನಮ್ಮ ಸಿಬ್ಬಂದಿಗಳನ್ನು ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡಿದರೆ ಯಾವುದೇ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಸುಲಭ ಸಾಧ್ಯ ಆಗ್ತದೆ. ಆ ನೆಲೆಯಲ್ಲಿ ಬಹುಶಃ ಮುಂದಿನ ಅವಧಿಯಲ್ಲಿ ತಾವೆಲ್ಲ ಉತ್ತಮ ರೀತಿಯಿಂದ ಒಂದು ಕುಟುಂಬದಾಗಿ ಕೂತು ಆ ಸಮಸ್ಯೆ ಬಂದರೂ ಕೂಡ ಅದನ್ನು ಚರ್ಚಿಸಿ ನಾವೆಲ್ಲ ಮುಂದಕ್ಕೆ ಈ ಒಂದು ಮುಂದಿನ ಅವಧಿಗೆ ನಾವೆಲ್ಲ ಒಟ್ಟಾಗಿ ಕೆಲಸ ನಿರ್ವಹಿಸುವಂತ ಹೇಳುತ್ತಾ ನನ್ನ ಮಾತನ್ನು ಇಷ್ಟ ತನಕ ಇದಾದದ್ದು ಏಕೆಂದರೆ ನಾವು ಒಂದೇ ಲಕ್ಕ ಇರುವ ಸೌಹಾರ್ದದಲ್ಲಿ ಮಾಡುವ ಈ ಪಂಚಾಯತಿಯಲ್ಲಿ ಒಟ್ಟಿಗೆ ಸೇರುವ ಆಗೋಸ್ಕರ ಮಾತ್ರ ನಾವು ಅವರನ್ನು ಇದು ಮಾಡಿರೋದು. ಈ ಸಲ ಅವರು ನಮಗೆ ಒಂದು ಭರವಸೆ ಕೊಟ್ಟಿದ್ದಾರೆ, ನಿಮ್ಮ ಒಟ್ಟಿಗೆ ನಾವು ಇದ್ದೇವೆ, ನಿಮ್ಮ ಸಹಕಾರದಿಂದ ನಾವು ಪಡೆದು ನಾನು ಪಂಚಾಯತ್ ಎಲ್ಲರನ್ನು ಇದಕ್ಕೆ ವಿಶ್ವಾಸಕ್ಕೆ ತಗೊಂಡು ನಾನು ಕೆಲಸ ಮಾಡ್ತೇನೆ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ. ಅದಕ್ಕೆ ಬೇಕಾಗಿ ನಾನು ಹಿಂದಕ್ಕೆ ಅಧ್ಯಕ್ಷ ಸ್ಥಾನದಲ್ಲಿ ಈ ಒಂದು ಮತದಾನದಲ್ಲಿ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರ ಅನುಮತಿ ಮೇರೆಗೆ ಆಯ್ಕೆಯಾದಂಥ ನೂತನ ಅಧ್ಯಕ್ಷ ನಜರ್ ಸಾರ್ ಅವರನ್ನು ನಾನು ಮೊದಲನೇದಾಗಿ ಅಭಿನಂದಿಸ್ತೇನೆ. ಅದೇ ಥರ ನಿರ್ಗಮನ ಅಧ್ಯಕ್ಷರಾದ ಶೌಕತ್ ಅಲಿ ಅವರು ಈ ಕೊಣಾಜೆ ಗ್ರಾಮ ಪಂಚಾಯತಿಯನ್ನು ಒಂದು ಅಭಿವೃದ್ಧಿ ಪಂಚಾಯತ್ ಮಾಡಿದಂಥ ಒಂದು ಅನುಭವ ಹೊಂದಿರುವಂಥ ಶೌಕತ್ ಅಲಿ ಅವರಿಗೂ ಕೂಡ ನಿರ್ಗಮನದ ಈ ವೇಳೆಯಲ್ಲಿ ಅವರನ್ನು ಕೂಡ ನಾನು ಅಭಿನಂದಿಸ್ತೇನೆ. ನಿಮ್ಮೆಲ್ಲರ ಸಹಕಾರದಿಂದ ಮುಂದಿನ ದಿನಗಳಲ್ಲಿ ನಜರ್ ಸಾರ್ ಅವರು ಒಂದು ಒಳ್ಳೆಯ ಉತ್ತಮ ಆಡಳಿತ ನೀಡಿ ಈ ಕೊಣಾಜೆ ಗ್ರಾಮವನ್ನು ಇನ್ನೂ ಹೆಚ್ಚಿನ ಅಭಿವೃದ್ಧಿ ಹೊಂದಲು ಅವರಿಗೆ ನಿಮ್ಮೆಲ್ಲರ ಸಹಕಾರದೊಂದಿಗೆ ಅವರಿಗೆ ಎಲ್ಲ ಒಳ್ಳೆಯ ಒಂದು ಬುದ್ಧಿಯನ್ನು ಕೊಡಲಿ. ಅದೇ ರೀತಿ ಅನುಭವ ಹೊಂದಿರುವಂಥ ವ್ಯಕ್ತಿ ಅವರು ಇನ್ನು ಮುಂದೆ ಒಳ್ಳೆಯ ರೀತಿಯಲ್ಲಿ ನಡೀಲಿ ಅಂತ ಅವರನ್ನು ಕೂಡ ಹಾರೈಸಿಕೊಂಡು ಇವತ್ತು ನಮ್ಮ ಪಂಚಾಯತ್ನ 2ನೇ ಅವಧಿಯ ಚುನಾವಣೆ ಚುನಾವಣೆ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಇಲ್ಲಿ ಬಂದ ಎಲ್ಲರಿಗೂ ನಾನು ಹೃತ್ಪೂರ್ವಕವಾಗಿ ವಂದನೆ ಸಲ್ಲಿಸ್ತೇನೆ. ಅದು ಕೂಡ ನಾವು ಎಲ್ಲರೂ ಸದಸ್ಯರೆಲ್ಲ ಒಟ್ಟಾಗಿ ನೂತನವಾಗಿ ನಾವು ನಮ್ಮ ನಜರ್ ಶಾ ಅವರನ್ನು ಚುನಾಯಿತರಾಗಿ ಮಾಡಿದ್ದೇವೆ. ಅವರು ವಿನ್ ಆಗಿದ್ದಾರೆ. ಹಾಗೆ ನಮ್ಮೆಲ್ಲರ ಪರವಾಗಿ ಅವರಿಗೆ ವಂದನೆ ಸಲ್ಲಿಸ್ತೇನೆ. ಅದಲ್ಲದೆ ನಾನು
ನಮ್ಮ ನಮ್ಮ ಮಂಡಲ ಪಂಚಾಯತ್ ಆಗಿದೆ. ಅಲ್ಲಿಂದ ಈಗ ಯುವಕ ಗ್ರಾಮ ಪಂಚಾಯತ್ ಆಗಿದೆ. ಅದಿಷ್ಟು ಅವಧಿಯಲ್ಲಿ ಎಷ್ಟು ಅಧ್ಯಕ್ಷರು ಬಂದು ಹೋಗಿದ್ದಾರೆ, ಎಷ್ಟು ಉಪಾಧ್ಯಕ್ಷರು ಬಂದು ಹೋಗಿದ್ದಾರೆ, ಎಷ್ಟೋ ಸದಸ್ಯರಾಗಿದ್ದಾರೆ. ಆದರೆ ಈ ಅವಧಿಯಲ್ಲಿ 5 ವರ್ಷದ ಅವಧಿಯಲ್ಲಿ ನಾವು ಒಂದೇ ಜಾಗದಲ್ಲಿ ನೆಲೆಸಿರುವಂಥ ನಾನು ಮತ್ತು ಶೌಕತ್ ಅಲಿಯವರು ನಾವು ಅವರ ವೋಟರ್ಸ್ ಆಗಿದ್ದೆ. ನಾನು ಪಂಚಾಯತ್ ಇಬ್ಬರು ಒಂದೇ ಜಾಗದವರು, ಒಂದೇ ಜಾಗದ ನೆಲೆಸಿರೋರು ನಾವಿಬ್ಬರು ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಈ ಟರ್ಮ್ ಮುಂದಿನ ಟರ್ಮಲ್ಲಿ ಆಗಿದ್ದೇವೆ. ಅದೇ ಪ್ರಕಾರವಾಗಿ 2ನೇ ಟರ್ಮಲ್ಲಿ ನಮ್ಮ ನಜೀರ್ ಶಾ ಪಟೋರಿ ಅವರು ವಿನ್ ಆಗಿದ್ದಾರೆ. ಅವರ ಜೊತೆ ಸಮೇತ ನಾನು ಉಪಾಧ್ಯಕ್ಷನಾಗಿ ಅವರೊಟ್ಟಿಗೆ ದೇವರ ಇಷ್ಟದನಾಗಿ ಇದ್ದೇನೆ. ಹಾಗಿರುವಾಗ ಇದು ನಮ್ಮದು ಈ ಗ್ರಾಮ ಪಂಚಾಯತಲ್ಲಿ 5 ವರ್ಷದಲ್ಲಿ ಇದು ಒಂದು ದೊಡ್ಡ ಮಿರಾಕಲ್. ಯಾಕಂದರೆ ಒಂದೇ ಜಾಗದಲ್ಲಿದ್ದವರು ಒಂದೇ ಜಾಗದಲ್ಲಿ ಮೆಂಬರ್ ಆದವರು. ಇದು ಆದದ್ದು ಈ ಅವಧಿಯಲ್ಲಿ ಇದು ಫಸ್ಟ್ ಟೈಮ್ ಅಂತ ನನ್ನ ಭಾವನೆ. ಹಾಗಿರುವಾಗ ಇದು ಹಿಂದೆಯೂ ಆಗಲಿಲ್ಲ, ಮುಂದೆಯೂ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವ ನನ್ನದೊಂದು ಮನವರಿಕೆ. ಯಾಕಂದರೆ ಇದು ನಮಗೆ ದೇವರು ಕೊಟ್ಟದ್ದು ಗಿಫ್ಟ್. ಅದಲ್ಲದೆ ಈಗ ನನಗೆ ಉಪಾಧ್ಯಕ್ಷ ಆದ ನಂತರ 1 ತಿಂಗಳ ಅವಧಿ ನನಗೆ ಕೊಟ್ಟಿದ್ದಾರೆ. 1 ತಿಂಗಳ ಪ್ರಭಾರ ಅಧ್ಯಕ್ಷರಾಗಿ ಆ 1 ತಿಂಗಳ ಅವಧಿಯಲ್ಲಿ ನಾನು ಸಿಬ್ಬಂದಿ ವರ್ಗದವರನ್ನೆಲ್ಲ ಸೇರಿಸಿ ಅವರ ಪ್ರೋತ್ಸಾಹದಿಂದ ಹಾಗೂ ನಮ್ಮ PD ಅವರ ಸಲಹೆಯಿಂದ 1 ತಿಂಗಳ ಅವಧಿಯನ್ನು ನಾನು ಯಾವ ಕುಂದುಕೊರತೆ ಇಲ್ಲದೆ ಚಂದದಲ್ಲಿ ಎಲ್ಲ ಜನರನ್ನು ಮಾಡಿ ಚಂದದಲ್ಲಿ ನಾನು ಮುಂದುವರಿಸಿಕೊಂಡು ನಾನು ಹೋಗಿದ್ದೇನೆ. ಅದೇ ಪ್ರಕಾರ ಈಗ ನನ್ನ ಜವಾಬ್ದಾರಿ ಸ್ವಲ್ಪ ಕಡಿಮೆ ಆಯಿತು. ಈಗ ನನಗೆ ನೂತನ ಅಧ್ಯಕ್ಷರಿಗೆ ಜವಾಬ್ದಾರಿ ಕೊಟ್ಟಿದ್ದೀರಿ. ಆದರೂ ಅವರ ಒಟ್ಟಿಗೆ ನಾನು ನನ್ನಿಂದ ಆಗುವಂಥದ್ದು ಸಹಾಯವನ್ನು ಅವರೊಟ್ಟಿಗೆ ನಾನು ಇದ್ದೇನೆ ಅಂತೇಳಿ ಸಹಕಾರವನ್ನು ಕೊಟ್ಟು ನಾನು ಇದ್ದೇನೆ ಅಂತ ಹೇಳಿ ಇದು ಮಾಡ್ತೇನೆ. ಆದರೂ ನಮ್ಮ ಪಕ್ಷ ನನ್ನನ್ನು ಏನಾಗಲಿ ನನಗೊಂದು ಮೆಂಬರ್ ಸ್ಥಾನ ಕೊಟ್ಟಿದೆ, ಉಪಾಧ್ಯಕ್ಷ ಸ್ಥಾನ ಕೊಟ್ಟಿದೆ. ಅದಲ್ಲದೆ ಪ್ರಭಾರ ಅಧ್ಯಕ್ಷರಾಗಿ 2 ದಿನ ಆದರೂ 1 ದಿವಸ ಆದರೂ ಕೆಲಸ ಮಾಡಿದ್ದೇನೆ. ಇಂತಹ ಆಪರ್ಚುನಿಟಿ ನನಗೆ ಕೊಟ್ಟಿದೆ. ಹಾಗಾಗಿ ನನ್ನ ಪಕ್ಷದವರಿಗೆಲ್ಲರಿಗೂ ನಾನು ಶಿರವಾಗಿ ಬಂದೆ. ಆ ಎಂಜಿನ ಗೊತ್ತಲ್ಲ ಇಲ್ಲಿ ಒಂದು ವಾರೋಡು ಏತು ಸಾರ್ತಿ ಗೊತ್ತಿಲ್ಲ ಕಾರ್ಪತ್ತಿ ಯಾನ್ ಬಂಡ ನಿಗಾಂಡು ಪಂತ ಬಂಡ ಈ ಸಾರ್ತಿ ಗೆಲ್ಪು ಅದು ಮಾಡಿ ಆತ ದೇವರೇ ಕೈ ಮುಗಿದೆ ಆಯ್ ಗೆಲ್ಪೋಡು ಎಂಕಲ್ಲ ದುಮ್ಮದ ಅಧ್ಯಕ್ಷ ಇರಲ್ಲ ಆಯಲ್ಲ ಅಂಚಿನ ಒಮ್ಮತ್ತೋಡು ಇತ್ತದು ಮಾತೇರ ಒಟ್ಟಿಗೆ ಅದು ನಮ್ಮ ಬಾರಿ ಬೊರ್ಲೋಡು ಬಾಲೋಡು ಮಾಡೋದು ಎನ್ನ ದೇವರೇ ಕಳೆದ 2-3.5 ವರ್ಷದ ಅವಧಿಯಲ್ಲಿ ಶೌಕತ್ ಅಲಿಯವರು ಈ ಒಂದು ಟರ್ಮಿನಲ್ಲಿ ಅಧಿಕಾರವನ್ನು ಮಾಡಿದರು. ಉತ್ತಮ ರೀತಿಯ ಒಂದು ಅಧಿಕಾರವನ್ನು ಮಾಡಿದರು. ಇಡೀ ಒಂದು ಕೊಣಾಜಿ ಗ್ರಾಮ ಎಲ್ಲ ಹೇಳಿದರು. ಇಲ್ಲಿ ಇದು ಒಂದು ಕೊಣಾಜಿ ಗ್ರಾಮ ಅಂದರೆ ಒಂದು ಇಡೀ ನಮ್ಮ ಒಂದು ದಕ್ಷಿಣ ಕನ್ನಡ ಒಂದು ಕನ್ನಡ ರಾಜ್ಯದಲ್ಲಿ ಒಂದು ಉತ್ತಮವಾದ ಒಂದು ಪಂಚಾಯತ್. ಯಾಕೆಂದರೆ ಇದು ವಿದ್ಯಾವಂತ ಕ್ಷೇತ್ರ. ಯಾವುದು ಈ ಕೊಣಾಜೆ ಈ ಒಂದು ಪಂಚಾಯತ್ ಕ್ಷೇತ್ರ ಒಂದು ವಿದ್ಯಾವಂತ ಕ್ಷೇತ್ರ. ಅದಕ್ಕೆ ಬೇಕಾಗಿ ನಾವೆಲ್ಲ ಈ ಒಂದು ಕ್ಷೇತ್ರದಲ್ಲಿ ಉತ್ತಮ ರೀತಿಯ ಅಭಿವೃದ್ಧಿ ಆಗಿದೆ. ಯಾಕೆಂದರೆ ನಮ್ಮ ಈ ಒಂದು ಕ್ಷೇತ್ರದಲ್ಲಿ ನಮ್ಮ ಇವರು ಇಷ್ಟವಾಗಿ ಇಲ್ಲಿ ಅಧಿಕಾರ ಮಾಡಿದವರು ಕಾಂಗ್ರೆಸ್ ಬೆಂಬಲಿತ ಒಂದು ಇಲ್ಲಿ ಅಧ್ಯಕ್ಷರು. ಇಲ್ಲಿ ನಮ್ಮ ಪ್ರತಿಯೊಂದಿದ್ದರೂ ನಮಗೆ ಇಲ್ಲಿ ನಮ್ಮ ಈ ಅಭಿವೃದ್ಧಿಗೆ ನಮ್ಮ ಈ ಕ್ಷೇತ್ರದ ಶಾಸಕರು ನಮ್ಮ ಈಗ ಉಸ್ತುವಾರಿಯಲ್ಲಿ ಯುಟಿ ಖಾದರ್ ಅವರ ದೊಡ್ಡ ಒಂದು ನಮಗೆ ಕೊಡುಗೆ ಇದೆ. ಯಾಕೆಂದರೆ ನಮ್ಮ ಕೇವಲ ಒಂದು ಗ್ರಾಮ ಪಂಚಾಯತ್ನಲ್ಲಿ ನಮಗೆ ಈ ಬಂದ ಅನುದಾನ ನಮಗೆ ಅಭಿವೃದ್ಧಿ ಮಾಡಲಿಕ್ಕೆ ಆಗುವುದಿಲ್ಲ. ಇದು ಈಗ ನಮ್ಮ ಈ ಸಲ ನಮ್ಮ ಜಿಲ್ಲಾ ಪಂಚಾಯತ್ ಇದೆ, ಇಲ್ಲಿ ತಾಲೂಕು ಪಂಚಾಯತ್ ಇದೆ. ಉತ್ತಮ ರೀತಿಯ ಮುಂದಕ್ಕೆ ನಜರ್ದವರಿಗೆ ಉತ್ತಮ ರೀತಿಯ ಒಂದು ಅಭಿವೃದ್ಧಿ ಮಾಡಿ ಹೋಗ್ಬೋದು. ಯಾಕೆಂದರೆ ಶೌಕತ್ ಅಲಿ ಅವರು ಇದು 3 ವರ್ಷದಲ್ಲಿ ಅಧಿಕಾರ ಮಾಡಿದರು. ಅದಕ್ಕೆ ಮೊದಲ ಒಂದು 2 ವರ್ಷದ ಟರ್ಮ್ನಲ್ಲಿ ಈ ಒಂದು ಪಂಚಾಯತ್ ಅಧ್ಯಕ್ಷರಾಗಿ ಕೆಲಸ ಮಾಡಿ ಉತ್ತಮ ರೀತಿಯ ಒಂದು ಕೆಲಸ ಮಾಡಿದರು. ಈ ಒಂದು ಮುಸ್ತಫನವರು ಹೇಳಿದರು, ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಉತ್ತಮ ಒಂದು ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಂತ ಅವರಿಗೆ ಖಂಡಿತ ಒಂದು ಬಿರುದು ಕೊಡುವುದು ನನ್ನ ಸಹ ಅಭಿಪ್ರಾಯ. ಅದೇ ರೀತಿಯಲ್ಲಿ ಈಗ ಅಧಿಕಾರಕ್ಕೆ ಬಂದಂಥ ನಮ್ಮ ನಜರ್ ಅವರು ಈಗ ನಾನು ಹೇಳ್ತೇನೆ ಅವರಿಗೆ ಉತ್ತಮ ಭವಿಷ್ಯ ಇದೆ. ಶೌಕತ್ ಅವರಿಗೆ ನಾನು ಏನು ಕಮ್ಮಿ ಇಲ್ಲ ಅಂತ ಆ ರೀತಿಯಲ್ಲಿ ನೀವು ಸಹ ಈ ಒಂದು ಕ್ಷೇತ್ರದಲ್ಲಿ ನಮ್ಮ ಅಧಿಕಾರ ಮಾಡಬೇಕು. ಎಲ್ಲರನ್ನು ಪಂಚಾಯತ್ ಸದಸ್ಯರನ್ನು ಒಟ್ಟಾಗಿ ಸೇರಿಸಿಕೊಂಡು ಹಾಗೆ BJP ಕ್ಷೇತ್ರದಲ್ಲಿ 11 ಜನ BJP ಸದಸ್ಯರು ಸಹ ಇದ್ದಾರೆ. ಅವರು ಸಹ ಒಟ್ಟಿಗೆ ಕೂಡಿಸಿಕೊಂಡು ಹೋಗಿ ನಮ್ಮ ಈ ಗ್ರಾಮದ ಅಭಿವೃದ್ಧಿ ಕೆಲಸವನ್ನು ಎಲ್ಲ ನಾವು ಮಾಡಿಕೊಂಡು ಹೋಗೋ ಕೆಲಸವನ್ನು ನಾವೆಲ್ಲರೂ ಮಾಡಿಕೊಂಡು ಹೋಗಬೇಕು. ಯಾಕೆ ಹೇಗೆ ಹೇಳ್ತೇನೆ ಅಂದರೆ ನಮ್ಮ ಪಂಚಾಯತ್ ಸದಸ್ಯರು ನಾನು ಹೇಳ್ತಾ ಇದ್ದೇನೆ, ನೀವು ನಮ್ಮ ಈ ಪಂಚಾಯತ್ ಸದಸ್ಯರು ನಾವೀಗ ಇಲ್ಲಿ ಅಭಿನಂದನೆ ನಮ್ಮ ಯುವ ಕಾಂಗ್ರೆಸ್ ವತಿಯಿಂದ ಮಾಡ್ತಾ ಇದ್ದೇನೆ. ಇದು ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೇನೆ. ನೀವು ನಿಮ್ಮ ಯಾಕೆಂದರೆ ನೀವು ಪ್ರತಿಯೊಂದು ವಾರ್ಡ್ನಲ್ಲಿ ಜನರ ಸಂಪರ್ಕವನ್ನು ಇಟ್ಟುಕೊಂಡು ಕೆಲಸ ಮಾಡಿದರೆ ನಮ್ಮ ಕಾಂಗ್ರೆಸ್ ಪಕ್ಷ ನೀವು ಕಾಂಗ್ರೆಸ್ ಪಕ್ಷದ ಬೆಂಬಲಿತರಾಗಿ ನೀವು ಅಧಿಕಾರಕ್ಕೆ ಬಂದಿದ್ದೀರಿ. ನೀವು ಅದನ್ನು ಯಾಕೆಂದರೆ ಪಕ್ಷವನ್ನು ಕಟ್ಟುವ ಕೆಲಸವನ್ನು ಸಹ ನೀವು ನಮ್ಮ
ಪಕ್ಷದ ನಮ್ಮ ಪಂಚಾಯತ್ ಸದಸ್ಯರು ಮಾಡಬೇಕಂತ ನಾನು ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಯಾಕೆಂದರೆ ನಿಮಗೆ ನೀವು ಹಾಗೆ ಮಾಡಿದರೆ ನಮಗೆ ಒಂದು ನಮ್ಮ ಯುಟಿ ಖಾದರ್ ಅವರ ಬೆಂಬಲ ಇದೆ, ಅದನ್ನು ಸಹ ನೀವು ತೆಗೆದುಕೊಂಡು ಉತ್ತಮ ರೀತಿಯ ಸೇವೆಯನ್ನು ಇಲ್ಲಿ ಒಂದು ಕೊನೆಗೆ ಅಭಿವೃದ್ಧಿಯನ್ನು ಮಾಡಿಕೊಂಡು ಹೋಗುವ ನಿಮ್ಮೆಲ್ಲರ ಸಹಕಾರ ಇರಲಿ. ಹಾಗೆ ನಂತರದವರಿಗೆ ಮುಂದಿನ ದಿನಗಳಲ್ಲಿ ಉತ್ತಮ ರೀತಿ ಕೆಲಸವನ್ನು ಮಾಡಿಕೊಂಡು ಒಂದು ಈ ಒಂದು ಕೊನೆಯ ಪಂಚಾಯತ್ ಒಂದು ಉತ್ತಮ ಮಾದರಿ ಪಂಚಾಯತ್ ಆಗಲಿ ಅಂತ ಹೇಳಿಕೊಂಡು ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ನನಗೆ ಅಧ್ಯಕ್ಷ ಸ್ಥಾನ ಅಂತಂದರೆ ಇದೊಂದು ಜವಾಬ್ದಾರಿಯ ಸ್ಥಾನ. ಜವಾಬ್ದಾರಿಯನ್ನು ಹೆಚ್ಚು ಮಾಡಿದ್ದಾರೆ. ಪಂಚಾಯತ್ ಸದಸ್ಯನಾಗಿ ನಾನು ಕೆಲಸ ಮಾಡಿದ್ದೇನೆ, ಅಧ್ಯಕ್ಷನಾಗಿ ನಾನು ಪ್ರಥಮ ಬಾರಿಗೆ ಇವತ್ತು ನಮ್ಮ ಪಕ್ಷದ ನಾಯಕರುಗಳು ಅದೇ ರೀತಿ ನಮ್ಮ ಪಂಚಾಯತ್ನ ಎಲ್ಲ ಸದಸ್ಯರು 18ರಲ್ಲಿ 18 ಸದಸ್ಯರು ಕೂಡ ನಮ್ಮ ಪಕ್ಷದ ಬೆಂಬಲಿತ ಅಭ್ಯರ್ಥಿ ಸದಸ್ಯರು ನನಗೆ ಓಟನ್ನು ಮಾಡಿ ಇವತ್ತು ಯಾವುದೇ ರೀತಿಯಲ್ಲಿ ನಮ್ಮ ಪಕ್ಷದಲ್ಲಿ ಗೊಂದಲ ಇಲ್ಲ, ನಾವೆಲ್ಲರೂ ಒಗ್ಗಟ್ಟಾಗಿದ್ದೇವೆ, ನಾವು ಒಂದಾಗಿದ್ದೇವೆ. ಕಾಂಗ್ರೆಸ್ ಪಕ್ಷ ನಮಗೆ ಹಾಕಿಕೊಟ್ಟಂಥ ಒಂದು ಅಡಿಪಾಯ ಮತ್ತು ನಮ್ಮ ಪಕ್ಷ ಸಿದ್ಧಾಂತ ಇದನ್ನೆಲ್ಲ ನಾವು ಪಕ್ಷದ ಯಾರೇ ಅಭ್ಯರ್ಥಿ ಆದರೂ ಅವರನ್ನು ನಾವು ಆಯ್ಕೆ ಮಾಡ್ತೇವೆ ಅನ್ನುವಂಥ ಒಂದು ಉತ್ತಮವಾದಂಥ ಒಂದು ವಿಶ್ವಾಸದಲ್ಲಿ ನನಗೆ ಇವತ್ತು ಮತದಾನ ಮಾಡಿದಂಥ ತಮಗೆ ಮೊದಲನೇದಾಗಿ ನಾನು ಕೃತಜ್ಞತೆಯನ್ನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ನನಗೆ ಇವತ್ತು ಜವಾಬ್ದಾರಿಯನ್ನು ಕೊಟ್ಟಿದ್ದೀರಾ. ನೀವು ಯಾವ ರೀತಿಯಾಗಿ ನಮ್ಮ ನಾಯಕರುಗಳು ಇಲ್ಲಿ ನನಗೆ ಸಲಹೆಯನ್ನು ನೀಡಿದರು, ಇವತ್ತು ಮಾತ್ರ ಅಲ್ಲ, ಕಳೆದ ಒಂದು 6 ತಿಂಗಳಿನಿಂದ ಬೇರೆ ಬೇರೆ ರೀತಿಯಲ್ಲಿ ನನಗೆ ಸಲಹೆಯನ್ನು ನೀಡ್ತಾ ಇದ್ದಾರೆ. ಯಾವ ರೀತಿ ನಾನು ಏನಾದರೂ ಒಂದು ಸಣ್ಣ ತಪ್ಪು ಮಾಡಿದರೂ ಕೂಡ ಅದು ನಮ್ಮ ಪಕ್ಷಕ್ಕೆ ಮತ್ತು ನನಗೆ ಓಟ್ ಹಾಕಿದಂಥ ನನ್ನ ಮತದಾರರಿಗೆ ಮತ್ತು ನಮ್ಮ ಪಂಚಾಯತ್ ಸದಸ್ಯರಿಗೆ ಅದರ ತೊಂದರೆ ಆಗ್ತದೆ, ಅವರಿಗೆ ಅದರಿಂದ ನಷ್ಟ ಆಗ್ತದೆ ಅನ್ನುವಂಥ ರೀತಿಯಲ್ಲಿ ನನ್ನನ್ನು ಎಚ್ಚರಿಸಿ ಬುದ್ಧಿ ಹೇಳಿ ನನ್ನನ್ನು ಯಾವ ರೀತಿ ನೀನು ನಡ್ಕೊಳ್ಬೇಕು ಅನ್ನುವಂಥ ಒಂದು ಗಿಳಿಗೆ ಹೇಳಿದ ರೀತಿಯಲ್ಲಿ ಹೇಳಿ ನನ್ನನ್ನು ಇವತ್ತು ಈ ಸ್ಥಾನಕ್ಕೆ ತಂದು ಕೂರಿಸಿದ್ದಾರೆ. ಇವರ ಮಾತಿಗೆ ಮತ್ತು ಇವರ ವಿಶ್ವಾಸಕ್ಕೆ ಯಾವುದೇ ರೀತಿಯ ಚ್ಯುತಿ ಬಾರದ ರೀತಿಯಲ್ಲಿ ಇನ್ನು ಮುಂದಿನ ನನ್ನ ಈ ಅವಧಿಯನ್ನು ಎಲ್ಲ ಪಂಚಾಯತ್ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅದೇ ರೀತಿ ನನ್ನ ಅಣ್ಣನಂಥ ಶೌಕತ್ ಅವರನ್ನು ವಿಶ್ವಾಸದ ಅವರ ಸಲಹೆಯನ್ನು ಅಚ್ಚುತಗಟ್ಟಿ ಅವ್ರನ್ನ ಇಕ್ಬಾಲ್ರವರ ಎಲ್ಲ ಹಿರಿಯ ಮೊಹಮ್ಮದ್ ಅಕ್ಕನ ಹಿರಿಯ ಸದಸ್ಯರ ಸಲಹೆಯನ್ನು ಪಡ್ಕೊಂಡು ಅದೇ ರೀತಿ ನಮ್ಮ ಇಲ್ಲಿ ಪಕ್ಷ ಇಲ್ಲ, ಇಲ್ಲಿ ನಾವು ನಾಗರಿಕ ಸಮಿತಿಯಲ್ಲಿ ಸೇರಿಕೊಂಡು ಈ ಥರ ಚುನಾವಣೆ ಆಗ್ತದೆ. ಇಲ್ಲಿ ಪಕ್ಷದ ಚಿಹ್ನೆ ಅಡಿಯಲ್ಲಿ ನಾವು ಇದು ಆಗದಿದ್ದು ಕೂಡ ಅಲ್ಲಿ ನಾವು ಪಕ್ಷದ ಹಿಂದುಗಡೆ ನಮ್ಮ ಪಕ್ಷ ಇರ್ತದೆ. ಅದೇ ರೀತಿ BJPಯ ಬೆಂಬಲಿತ ಸದಸ್ಯರು ಕೂಡ ಇದ್ದಾರೆ, ಅವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ನಮಗೆ ಇಲ್ಲಿ ಪಕ್ಷ ಇದು ಬೇರೆ ಏನು ಮುಖ್ಯ ಅಲ್ಲ, ನಮಗೆ ಜಾತಿ ಧರ್ಮ ಅಲ್ಲ, ಏನು ಕಷ್ಟದಿಂದ ಬರ್ತಾನೋ ಆ ಕಷ್ಟದನ್ನು ಪಂಚಾಯತನ್ನು ನಂಬಿಕೊಂಡು ಬರುವವನಿಗೆ ನಮ್ಮ ಪಂಚಾಯತ್ ಏನು ಸಹಾಯ ಮಾಡಲಿಕ್ಕೆ ಆಗ್ತದೆ ಆ ರೀತಿಯಲ್ಲಿ ಸಹಾಯ ಮಾಡುವಂಥ ಎಲ್ಲ ಕೆಲಸವನ್ನು ನಾನು ನಿಮ್ಮೆಲ್ಲರ ಸಹಕಾರದೊಂದಿಗೆ ಮಾಡ್ತೇನೆ ಅನ್ನುವಂಥ ವಿಶ್ವಾಸದ ಮಾತನ್ನು ಈ ಸಂದರ್ಭದಲ್ಲಿ ಇರ್ತಾ ನನಗಿಲ್ಲಿ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದವನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಈ ಚುನಾವಣೆಯ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ತದನಂತರ ನಡೆದಂಥ ಸಭಾ ಕಾರ್ಯಕ್ರಮದಲ್ಲಿ ಈ ದಿನ ಭಾಗಿಯಾದಂಥ ನಮ್ಮ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಸಂತೋಷ್ ಶೆಟ್ಟಿ ಅವರಿಗೆ, ಅದೇ ರೀತಿ ಕೊಣಾಜೆ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದಂಥ ಶೌಕತ್ ಅಲಿ ಅವರಿಗೆ, ನೂತನವಾಗಿ ಆಯ್ಕೆಯಾದಂಥ ಅಧ್ಯಕ್ಷರಾದಂಥ ನಜರ್ ಸಾರ್ ಅವರಿಗೆ, ವಲಯ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಪದ್ಮನಾಭ ಗಟ್ಟಿ ಅವರಿಗೆ, ನಮ್ಮ ರಾಜಾರಾಮ್ ರೈ ಅವರಿಗೆ, ರೈಮಾನ್ ಕೋಟ್ಯಾಲ್ ಅವರಿಗೆ, ಇಕ್ಬಾಲ್ ರವರಿಗೆ, ಎಲ್ಲ ಗ್ರಾಮ ಪಂಚಾಯತ್ನ ಸದಸ್ಯರುಗಳಿಗೆ, ಇಲ್ಲಿ ಉಪಸ್ಥಿತರಿರುವಂಥ ಎಲ್ಲ ನಮ್ಮ ನಾಯಕರುಗಳಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ, ಪತ್ರಿಕಾ ಮಾಧ್ಯಮದವರಿಗೆ ಎಲ್ರಿಗೂ ಕೂಡ ಒಂದೇ ವಾಕ್ಯದಲ್ಲಿ ಧನ್ಯವಾದವನ್ನು ಅರ್ಪಿಸಿ
ಬಹಳವಾದ ಒಂದು ಸುಂದರವಾದ ಗ್ರಾಮ ಪಂಚಾಯತ್. ಯಾಕೆ ಸುಂದರವಾದ ಗ್ರಾಮ ಪಂಚಾಯತ್ ಅಂತ ಹೇಳಿದರೆ, ಮಂಗಳೂರು ತಾಲೂಕಿನಲ್ಲಿ ವಿಶ್ವವಿದ್ಯಾಲಯ ಇರುವಂಥ ಒಂದು ಗ್ರಾಮ, ಅದು ಕೊಣಾಜೆ ಗ್ರಾಮ. ಇಲ್ಲಿ ನಮ್ಮ ಮೊದಲಿನ ಅಧ್ಯಕ್ಷರು ಶೌಕತ್ ಅಲಿ ಅವರು ಈ ಕೊಣಾಜೆ ಗ್ರಾಮದ ಭಾಳಷ್ಟು ಅಭಿವೃದ್ಧಿಗಳನ್ನು ಮಾಡಿ ನಮ್ಮ ನಾಯಕರ ಮುಖಾಂತರ ಏನೋ ಒಂದು ಮಾತು ಕೊಟ್ಟಿದ್ದಾರೆ. ಆ ಮಾತನ್ನು ಇವತ್ತು ನಮ್ಮ ಶೌಕತ್ ಅಲಿ ಅವರು ನಡೆಸಿಕೊಟ್ಟಿದ್ದಾರೆ. ನಮ್ಮ ನಜರ್ ಅವರು ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ 3ನೇ ಬಾರಿ ಗ್ರಾಮ ಪಂಚಾಯತಿನ ಸದಸ್ಯರಾಗಿ ಕೊಣಾಜೆ ಗ್ರಾಮದ ಎಲ್ಲ ಜಾತಿ ಎಲ್ಲ ಧರ್ಮದ ಪ್ರೀತಿ ವಿಶ್ವಾಸವನ್ನು ಗಳಿಸಿಕೊಂಡು ಇವತ್ತು ನಮ್ಮ ಕೊಣಾಜೆ ಗ್ರಾಮದ ಎಲ್ಲ ಗೌರವಾನ್ವಿತ ಪಂಚಾಯತ್ ಸದಸ್ಯರ ಒಂದು ಸೂಚನೆ ಮೇರೆಗೆ ಇವತ್ತು ಕೊಣಾಜೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಆಯ್ಕೆಯಾದದ್ದು ನಮಗೆಲ್ಲರಿಗೂ ಭಾಳಷ್ಟು ಸಂತೋಷ ತಂದಿದೆ. ಕೊಣಾಜೆ ಗ್ರಾಮವನ್ನು 1.5 ವರ್ಷಗಳ ಕಾಲ ಇನ್ನೂ ಉಳಿದಿದೆ. ಆ 1.5 ವರ್ಷಗಳಲ್ಲಿ ಶೌಕತ್ರವರ ಮಾರ್ಗದರ್ಶನ, ಇಲ್ಲಿಯ ಗ್ರಾಮ ಪಂಚಾಯತ್ ಸದಸ್ಯರ ಎಲ್ಲ ಆಶೀರ್ವಾದ ಮುಖಾಂತರ ಇವತ್ತು 1.5 ವರ್ಷದಲ್ಲಿ ಒಂದು ಕೊಣಾಜೆ ಗ್ರಾಮದಲ್ಲಿ ಭಾಳಷ್ಟು ಅಭಿವೃದ್ಧಿ ಮಾಡ್ತಾರೆ ಅಂತೇಳಿ ನಮಗೆ ವಿಶ್ವಾಸ ಇದೆ. ಕೊಣಾಜೆ ಗ್ರಾಮದ ಎಲ್ಲ ಪಂಚಾಯತಿನ ಎಲ್ಲ ಪಕ್ಷದ ಸದಸ್ಯರಿಗೆ ನಾನು ನಜರ್ ಅವರನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಕ್ಕೆ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಿ, ಜೊತೆಗೆ ನಮ್ಮ ಇದರ ಮುಖ್ಯ ಪಾತ್ರ ವಹಿಸಿದಂಥ ನಮ್ಮ ಶೌಕತ್ ಅಲಿ ಅವರು ಮಾಜಿ ಅಧ್ಯಕ್ಷರು, ಅವರನ್ನು ಸಹ ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ನಮ್ಮ ಜಿಲ್ಲೆಯ ನಮ್ಮ ಪಕ್ಷದ ಅಧ್ಯಕ್ಷರಾದ ಆಜಿ NS ಕರೀಮ್ರವರು ಸಹ ಈ ಒಂದು ಇದಕ್ಕೆ ಭಾಳಷ್ಟು ಸಹಕಾರ ಕೊಟ್ಟು ಯಶಸ್ವಿ ಮಾಡಿದ್ದಾರೆ. ಅವರನ್ನು ಸಹ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಿ, ನಮ್ಮ ರಾಜ್ಯದ ಸಚಿವರಾದ UT ಖಾದರ್ ಅವರ ಸೂಚನೆ ಮೇರೆಗೆ ಇಬ್ಬರನ್ನು ಕೂರಿಸಿ ಈ ಒಂದು ಕಾರ್ಯವನ್ನು ನಡೆಸಿಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಕರ್ನಾಟಕ ರಾಜ್ಯದ ಸಚಿವರಾದ UT ಖಾದರ್ ಅವರು ಸಹ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟ. ಈ ಪಂಚಾಯಿತಿಯಲ್ಲಿ ನಮ್ಮ ನಾಯಕರು UT ಖಾದರ್ ಅವರು ಹಾಗೂ ಬ್ಲಾಕ್ನ ಅಧ್ಯಕ್ಷ ಸಂತೋಷ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಮೊದಲು ಹೇಗೆ ಮಾತುಕತೆ ನಡೆದಿದೆ ಅದಕ್ಕೆ ಅನುಗುಣವಾಗಿ ನಮ್ಮ ಆತ್ಮೀಯ ನಾಯಕರು, ಈಗ ಮಾಜಿ ಅಂತ ಹೇಳ್ಬೋದು, ಶೌಕತ್ ಅಲಿ ಅವರ ನೇತೃತ್ವದಲ್ಲಿ ಕೊಟ್ಟ ಮಾತಿಗೆ ತಪ್ಪದೆ ಚಾಚುಬದ್ದಾಗಿ ರಾಜೀನಾಮೆಯನ್ನು ಕೊಟ್ಟು ಈಗ ಹೊಸತಾಗಿ ನಜರ್ ಶಾ ಅವರನ್ನು ಅಧ್ಯಕ್ಷರಾಗಿ ಮಾಡಿದ್ದಾರೆ. ಖಂಡಿತವಾಗಿಯೂ ಬಡವರ ಕೆಲಸ ದೇವರ ಕೆಲಸ ಇದ್ದಾಗೆ ಪಂಚಾಯತಿಯಲ್ಲಿ ಸಾಮಾನ್ಯ ಜನರು ಬರ್ತಾ ಇದ್ದಾರೆ ಪಂಚಾಯತಿಗೆ. ಇದು ಗ್ರಾಮಾಂತರ ಪ್ರದೇಶ, ಈ ಗ್ರಾಮ ಪಂಚಾಯತ್ ಕೊಣಾಜೆ ಇರ್ಬೋದು, ಮಂಜನಾಡಿ ಇರ್ಬೋದು, ಎಲ್ಲ ಗ್ರಾಮಾಂತರ ಬಡವರು ಬರುವಂಥ ಈ ಪಂಚಾಯತಿಗೆ ಉತ್ತಮ ಸೇವೆಯನ್ನು ಶೌಕತ್ ಅಲಿ ಹೇಗೆ ಕೊಟ್ಟಿದ್ದಾರೆ ಹಾಗೆ ಶೌಕತ್ ಅಲಿ 2ನೇ ಸಲ ಅಧ್ಯಕ್ಷರಾಗಿ ಅವರಿಗೆ ಅನುಭವ ತುಂಬ ಇದೆ. ಅವರ ಒಟ್ಟಿಗೆ ಅವರ ಅನುಭವವನ್ನು ತೆಗೆದುಕೊಂಡು ನಮ್ಮ ಇವರು ನಾಯಕರಾಗಿ 3ನೇ ಸಲ ಪಂಚಾಯತಿಯ ಸದಸ್ಯರಾಗಿದ್ದಂಥ ನಜರ್ ಶಾ ಅವರು ಬ್ಲಾಕ್ನಲ್ಲಿ ಯೂತ್ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಕೆಲವು ಸಂಘಟನೆಯಲ್ಲಿ ಅವರು ಇದೆ ಖಂಡಿತವಾಗಿ ಅವರು ಕೆಲಸ ಮಾಡಿದ್ದಾರೆ. ಅವರು ಎಲ್ಲ ಜನರ ಒಟ್ಟಿಗೆ ಬಾಂಧವ್ಯತೆ ಇದ್ದುಕೊಂಡು ಜನರ ಕೆಲಸವನ್ನು ಮಾಡಿಕೊಂಡು ಶೌಕತ್ ಅಲಿ ಅವರನ್ನು ಇಡೀ ಸದಸ್ಯರನ್ನು 29 ಸದಸ್ಯರನ್ನು ಒಗ್ಗೂಡಿಕೊಂಡು ಮುಂದಕ್ಕೆ ಹೋಗಬೇಕಂತ ಹೇಳುತ್ತಾ, ನಮ್ಮ ತಾಲೂಕು ಪಂಚಾಯತಿಯ ಅಧ್ಯಕ್ಷರ ನೇತೃತ್ವದಲ್ಲಿ ಈ ಎಲ್ಲ ಪಂಚಾಯತಿಯ ಅವರ ಕೆಳಗೆ ನಾವು ಪಂಚಾಯತಿಯರು ಇರುವುದು, ಅವರ ಅಧ್ಯಕ್ಷರ ನೇತೃತ್ವದಲ್ಲಿ ಖಂಡಿತವಾಗಿ ಮುಂದಕ್ಕೆ ಕೊಂಡು ಹೋಗಬೇಕಂತ ಹೇಳುತ್ತಾ ಅವರಿಗೆ ಶುಭ ಕೋರುತ್ತಾ ಒಂದೆರಡು ಮಾತು ಮುಗಿಸ್ತೇನೆ. ಕೊಣಾಜೆ ಗ್ರಾಮ ಪಂಚಾಯತಿಗೆ ಕಳೆದ ಸಲ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಸ್ಪಷ್ಟವಾದ ಬಹುಮತದೊಂದಿಗೆ ಬಹುಶಃ ಇವತ್ತು ಗೆದ್ದು ಬಂದ ಸಂದರ್ಭದಲ್ಲಿ ಒಂದೆರಡು ಸೀಟ್ನ ಒಂದು ಸಮಸ್ಯೆಗೋಸ್ಕರ ಚರ್ಚೆ ಮಾಡಿಕೊಂಡು ಅವತ್ತು ನಾವೆಲ್ಲರೂ ಸೇರಿ ಬ್ಲಾಕ್ನ ಅಧ್ಯಕ್ಷರ ನೇತೃತ್ವ ಸಂತೋಷ್ ಶೆಟ್ಟಿ ಅವರ ಅಧ್ಯಕ್ಷ ಸಭೆಯಲ್ಲಿ
ಶೌಕತ್ ಅಲಿ ಅವರಿಗೆ ಪ್ರಥಮ ಅರ್ಧ, ಎರಡನೇ ಅರ್ಧ ನಜರ್ ಶಾ ಅವರಿಗೆ ಕೊಡಬೇಕಂತ ತೀರ್ಮಾನ ಆಗಿತ್ತು. ಹೇಳಿದ ರೀತಿಯಲ್ಲೇ ಶೌಕತ್ ಅವರು ಪ್ರಥಮ ಬಾರಿಗೆ ಅಧ್ಯಕ್ಷರಾಗಿ ತಮ್ಮ ಕಾಲಾವಧಿಯಲ್ಲಿ ಅತ್ಯುತ್ತಮವಾದ ಕೆಲಸ ಮಾಡಿ ಉತ್ತಮವಾದ ಹೆಸರು ಮತ್ತು ಕೊನೆಯ ಗ್ರಾಮವನ್ನು ಒಂದು ಅಭಿವೃದ್ಧಿ ಪಥದ ಎಲ್ಲ ಸದಸ್ಯರ ಸಹಕಾರ ಮುನ್ನಡೆಸಿಕೊಂಡ ಜೊತೆಯಲ್ಲಿ ತಾನು ನುಡಿದಂತೆ ನಡೆಯುವಂಥ ಪರಿಸ್ಥಿತಿ. ಯಾಕೆಂದರೆ ಭಾಳಷ್ಟು ಕಡೆ ನಾವು ನೋಡಿದ್ದೇವೆ, ಅಧಿಕಾರ ಸ್ಥಾನ ಕೊಡ್ತೇವೆ ಅಂತ ಹೇಳಿ ಮತ್ತೆ ಕೊಡಲಿಕ್ಕೆ ಭಾಳ ಹಿಂಜರಿಕೆ ಬೇಕು ಕೊಡೋದಂಥ ಇತಿಹಾಸ ಕೂಡ ಇದೆ. ಶೌಕತ್ ಅವರು ಹೇಳಿದ ರೀತಿಯಲ್ಲಿ ಸರಿಯಾದ ಆ ಸಮಯದಲ್ಲಿ ಇವತ್ತು ನಮ್ಮ ಅಧಿಕಾರ ಬಿಟ್ಟುಕೊಟ್ಟು ಮಾತ್ರ ಅಲ್ಲ, ಎಲ್ಲ ಸದಸ್ಯರನ್ನು ಸೇರಿಸಿಕೊಂಡು ಬಹುಶಃ ಇವತ್ತು ನಮ್ಮ ಬ್ಲಾಕದ ಸಂತೋಷ್ ಶೆಟ್ಟಿಯವರು, ಅದೇ ರೀತಿ ಮಾಜಿ ಕರೀಂ ಅವರು, ನಮ್ಮ ರಾಜರಾಮಯ್ಯ ಅವರು, ಅವರು, ನಮ್ಮ ಈ ಊರಿನ ಇರೋಂಥ ಅಚ್ಯುತ ಕಟ್ಟಿಯವರು, ಇಸ್ಮಾಯಿಲ್ ಯಾಕನವರು ಮತ್ತು ನಮ್ಮ ಎಲ್ಲ ಹಿರಿಯರ ರೆಹಮಾನ್ ಕೋಜಲ್ ಅವರು, ದೇವಾನಂದ ಅವರು, ನಮ್ಮ ಹಿರಿಯ ಮೊಹಮ್ಮದ್ ಅವರು, ಏನಿತ್ತು ಎಲ್ಲ ನಮ್ಮ ನಮ್ಮ ಪದ್ಮನಾಭ ಗಟ್ಟಿ ವಲಯಾಧ್ಯಕ್ಷ ಇವರೆಲ್ಲ ಒಮ್ಮತ ಅಭಿಪ್ರಾಯ ಮತ್ತು ಎಲ್ಲರ ಪಂಚಾಯತ್ನ ಸದಸ್ಯರ ಸಹಕಾರ ಪಡೆದುಕೊಂಡು ಅತ್ಯಂತ ಯಶಸ್ವಿ ಎರಡನಾಗೆ ಇವತ್ತು ಅಧಿಕಾರ ಸ್ವೀಕರಿಸಿದ್ದಾರೆ. ಶೌಕತ್ ಮಾಜಿ ಅಧ್ಯಕ್ಷ ಶೌಕತ್ತಲ್ಲಿ ಮಾಡಿದಂಥ ಉತ್ತಮವಾದ ಕೆಲಸ ಮತ್ತು ಬ್ಲಾಕ್ ಅಧ್ಯಕ್ಷ ಮತ್ತು ಎಲ್ಲ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಇನ್ನೂ ಉತ್ತಮವಾಗಿ ಕೊಣಾಜೆದ ಗ್ರಾಮವನ್ನು ಮಾದರಿ ಗ್ರಾಮ ಪರಿವರ್ತನೆ ಮಾಡಲಿಕ್ಕೆ ತಮ್ಮ ಕೆಲಸ ನಿರ್ವಹಿಸ್ತಾರೆ. ನಾನು ಕೂಡ ಶಾಸಕನಾಗಿ ನಾನು ಸಂಪೂರ್ಣ ಸಹಕಾರ ಕೊಡ್ತೇನೆ.